ನಮಸ್ಕಾರ ವೀಕ್ಷಕರೇ, ಮಂಗಳೂರಿನ ಚಿಲಿಂಬಿಯಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಇವರ ವತಿಯಿಂದ 43ನೇ ಸಾಧನ ಸಂಭ್ರಮದ ಪ್ರಯುಕ್ತ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ, ಶಿಕ್ಷಣ ಆರೋಗ್ಯ ನಿಧಿಯ ಸಮರ್ಪಣೆ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮ ಹೇಗೆ ನಡೆಯಿತು ಎಲ್ಲವನ್ನ ಹೇಳ್ತೇವೆ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ 43ನೇ ಸಾಧನ ಸಂಭ್ರಮ. ನಾನು ಪೃಥ್ವಿ. ಆದರ್ಶ ನಗರ ಚಿಲಿಂಬಿಯ ಅಸೋಸಿಯೇಷನ್ ವಠಾರದಲ್ಲಿ 43ನೇ ಸಾಧನ ಸಂಭ್ರಮದ ಪ್ರಯುಕ್ತ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆಯು ಮನೋಜ್ ಶಾಂತಿಯವರ ಪೌರೋಹಿತ್ಯದಲ್ಲಿ ನಡೆಯಿತು. ನೂರಾರು ಮಂದಿ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬನ್ನಿ ನೋಡ್ಕೊಂಡು ಬರೋಣ. ಈ ಭೂಮಿಗೆ ಜನ್ಮ ಪಡೆದು ಬಂದಾಗ ಕನೈದಿನ ನಾಯಕಿಗೆ ಕೋನಕ ಕೊನೆಯಲ್ಲದೆ ಕೋನಕ ಕೊಳತರ ವಸ್ತು ಈ ಭೂಮಿಯ ಬಿಟ್ಟು ನಮ್ಮ ಮಂತ್ರನ ಚಿತ್ರ ಪಾಪ ಪುಣ್ಯದ ಫಲವನ್ನು ಮಾತ್ರ ಪಡೆದು ಹೋಗಲು ಸಾಧ್ಯ. ನಮಗೆ ಕೋನಕ ಈ ಪಾಪ ಪುಣ್ಯದ ಫಲವನ್ನು ಪಡೆದು ನಾನೇ ಪ್ರಯೋಜನ ನಮಗೆ ನಮ್ಮ ಅಂತ್ಯಕಾಲವು ದೇವರಾದ ಮೋಕ್ಷ ನಾಮಕ ಹಾವಲ್ಪಿ ಅವಾಗ ಮೋಕ್ಷ ಮೋಕ್ಷ ಅಂದ ಈ ಜೀವಾತ್ಮಗಳು ಶ್ರೀರ ಪರಮಾತ್ಮಗೆ ಕೆಲಸ ನಿಕ್ಕ ಮೋಕ್ಷ ಅವಾಗ ನಮ್ಮ ದೇವರ ಪ್ರಾರ್ಥನೆ ರೀತಿ ಹೆಚ್ಚ ರಕ್ತಪೂರ್ವ ಕಣ್ಣು ಕೊಡ್ತೇವೆ ದೇವರು ಆ ರಕ್ತ ಕಣ್ಣಿಂದ ಏತನಕ್ಕೆ ದೇವರನ್ನ ಭೂ ಪುರಸ್ಕಾರವಾದ ಪ್ರಿಯರ ಸಾಧ್ಯತೆ ಕೊಡುವರಿಗೆ ಅಂತ್ಯನೆ ಕೊಡುವುದನ್ನು ಕಿವಿ ಕೊಡ್ತೇವೆ. ಈ ಕಿವಿದಂತೆ ದೇವರನ್ನ ಕಥೆಯನ್ನು ಕೇಳುವರಿಗೆ ಒಂದು ಕೊಡುವ ವಾಯು ಕೊಡ್ತೇವೆ. ಆ ವಾಯುವಂತೆ ದೇವರನ್ನ ಸ್ಮರಣ ಮಾಡ್ತಾರೆ, ನಾಮಸ್ಮರಣ ಮಾಡ್ಕೊಂಡು ಅಂತೇಳಿ ಒಂದು ಕೊಡುವ ಉದಾಹರಣೆ ಕೊಡ್ತೇವೆ. ಈ ಉದಾಹರಣೆ ಯಾಚಾರಕೊಂಡು ನಮ್ಗೆ ಕೈ ಕೊಡ್ತೇವೆ, ಕೈ ಇಟ್ಟು ದೇವರು ಕೈ ಮುಖ್ಯದ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಪೂರ್ವವಾದ ವಿವಿಧ ದೊಡ್ಡ ಆದರ್ಶ ಅಸೋಸಿಯೇಷನ್ ಪ್ರತಿ ವರ್ಷ ಪ್ರತಿ ಭಕ್ತಿಪೂರ್ವವಾದ ದೇವರನ್ನ ಆರಾಧನೆ ಮಾಡುವಂತ ಯಾವ ರೀತಿಯಾದ ಭಕ್ತರ ಸೇವೆಯ ಪೂರ್ಣ ಫಲವು ಲಕ್ಷ್ಮಿ ಸಮೇತವಾದ ಆ ಸತ್ಯನಾರಾಯಣ ದೇವರ ಪೂರ್ಣ ಕರ್ನಾಟಕ ಈ ಸಂಸ್ಥೆಗಳ ಸೇವೆ ಮಾತ್ರ ಭಗವಂತ ಅನುಗ್ರಹ ಮಾಡಿಕೊಂಡು ಸತ್ಯನಾರಾಯಣ ದೇವರ ಮುಂದಾಗತಿಗೆ ಮಂಗಳಾಚರಣೆ ಲೋಕ ಸಮರ್ಥ ಸ್ಥಿತಿರೋಭವಂತು ಸಮರ್ಥ ಸರ್ವಮಂಗಳಾನಿ ಭವಂತು.
समर्पयामि नीराजनोपचारान्तरेण आत्मन्यां समर्पयामि ओम नमो ದೇವರ ಪೂಜೆಯನ್ನು ಮಾಡಿಕೊಂಡಾಗ ಭಕ್ತಿಪೂರ್ವಕವಾದ ಮಕ್ಕಳಿಗೆ ಭಕ್ತಿದಾತರ ಕೂತಳೆ ಕೂತ ಯಶವರಾಮಡು ಬೇಡದ ನೀರನ್ನು ಕೊಯ್ಯಂತ ಸ್ವೀಕಾರ ಮಾಡ್ತಾರೆ ಯಾಮಕಾರ ಭಕ್ತಿದಾತ್ರ ಈ ಒಂದು ಸಂಸ್ಥೆ ನಮ್ಮ ಭಕ್ತಪತ್ರ ಚಿತ್ರ ಸತ್ಯನಾರಾಯಣ ದೇವರ ಪೂಜೆನೆ ಯಾವ ರೀತಿಯಾದ ಕಲಶವನ್ನು ಭಗವಂತ ಸಂತಾನ ಸಂತೋಷದಾತರ ಸ್ವೀಕಾರ ಮಾಡ್ಕೊಂಡೇರ ಆ ಭಕ್ತರ ಚಿತ್ರ ದೇವರ ಆನಂದವಾದಂಥ ಪುಣ್ಯದ ಬಲನು ಈ ಒಂದು ಸಂಸ್ಥೆಗಳ ಸೇರಿದ ಮಾತ್ರ ಭಗವತ್ ಭಕ್ತಿಯನ್ನು ಆಗಲಿಲ್ಲ ಭಗವಂತ ಅನುಗ್ರಹವನ್ನು ಕೊಟ್ಟು ಸಂಸ್ಥೆಯ ಮನಾತ್ ಯಜ್ಞ ಉತ್ತರೋತ್ತರ ಅಭಿವೃದ್ಧಿ ಮತ್ತು ಮಾತ ವಿಚಾರವನ್ನು ಎಟ್ಟ ಮಾತ್ರ ದೇವರೇ ನಡೆದು ಭಕ್ತಿಪೂರ್ವಕವಾದ ಪ್ರಸನ್ನಗಾರರು ಪರಮಾತ್ಮನ ದಿವ್ಯ ಸಂಧಾನವನ್ನು ಚಿತ್ರವರಾಗ್ತಾರೆ ಓಂ ಮಂತ್ರ ಹಿರಂ ಕ್ರಿಯಾ ಹಿರಂ ಭಕ್ತಿ ಹಿರಂ ಪ್ರಾರ್ಥನಂ ಯತ್ಪೂಜಿತಮಯಾ ದೇವಾರಿ ಪೂರ್ಣಾಸ್ತೆ ಕಾಯೇನ ವಾಚಾ ಮನಸೇಂದ್ರೇಣ ಅಧ್ಯಾತ್ಮನಾ ಭಾರತೇವಾಮಿ ಕರೋಮಿ ಯಜ್ಞಸ್ತಕರ್ಮಂ ಶ್ರೀಮನ್ನಾರಾಯಣಯಾಮಿ ಲಕ್ಷ್ಮೀ ಶೈಲ ಸತ್ಯನಾರಾಯಣ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 43ನೇ ವಾರ್ಷಿಕ ಸಾಧನಾ ಸಂಭ್ರಮದ ಪ್ರಯುಕ್ತ ಇವತ್ತು ಚಿಲಿಂಬಿ ಆದರ್ಶ ನಗರದಲ್ಲಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡೆಯುತ್ತಾ ಇದೆ. ಈ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಭಾಗವಹಿಸ್ತಾ ಇದ್ದಾರೆ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಜನಪರವಾಗಿ ಕೆಲಸ ಮಾಡುವಂಥ ಸಂಘಟನೆ. ಈ ಜನಪರವಾಗಿ ಕೆಲಸ ಮಾಡಬೇಕಾದರೆ ಅದರೊಟ್ಟಿಗೆ ದೇವರ ಆಶೀರ್ವಾದ ಕೂಡ ಬೇಕು. ಈ ಸಂದರ್ಭದಲ್ಲಿ ನಾವು ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ, ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇನ್ನಷ್ಟು ಶಕ್ತಿ ಕೊಡಿ ದೇವರೇ, ನೀವೆಲ್ಲ ನಿಮ್ಮ ಆಶೀರ್ವಾದ ಕೂಡ ನಮ್ಮ ಜೊತೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಜೊತೆ ಕಿಶೋರ್ ಕೋಟೆ, ನಮ್ಮ ಆದರ್ಶ ಅಧ್ಯಕ್ಷರಾದ ಕಿಶೋರ್ ಕೋಟೆಯವರು ಇದ್ದಾರೆ. ನನ್ನ ಹೆಸರು ರಾಜೇಂದ್ರ ಚಿಲಿಮೆ ಅಂತ. ಅದೇ ರೀತಿ ಇವತ್ತು ಸಂಜೆ 7 ಗಂಟೆಗೆ ಚಿಲಿಂಬಿ ಹಿಲ್ಸ್ ಗ್ರೌಂಡ್ನಲ್ಲಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಆನಂತರ ತುಳು ಹಾಸ್ಯಮಯ ಸಾಂಸಾರಿಕ ನಾಟಕ ನಿತ್ಯ ಬನ್ನಗ ಅಂತ ಹೇಳಿ ಒಂದು ನಾಟಕ ಕೂಡ ಇದೆ. ಭಾಳ ಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳಿದರೆ ಇವತ್ತು ಸಂಜೆ ನಾವು ಆರೋಗ್ಯ ಶಿಕ್ಷಣ ನಿಧಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಶಿಕ್ಷಣದಿಂದ ಮತ್ತು ಆರೋಗ್ಯದ ಆರ್ಥಿಕ ಸಮಸ್ಯೆಗಳಿಗೆ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಸ್ಪಂದಿಸ್ತಾ ಇದೆ. ಇವತ್ತು ಸಂಜೆ ಕೂಡ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇವೆ.
ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 43ನೇ ಸಾಧನಾ ಸಂಭ್ರಮ ಪ್ರಾರಂಭಗೊಳ್ತಾ ಇದೆ ದಿವಂಗತ PK ಭಾಸ್ಕರ್ ಅವರ ವೇದಿಕೆಯಲ್ಲಿ. ಇದೀಗ ನಮ್ಮ ಅತಿಥಿಗಳನ್ನು ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಮಹಿಳಾ ಉಪಾಧ್ಯಕ್ಷರು ವೇದಿಕೆಗೆ ಕರ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಾರತಿ ಮೇಡಮ್ನವರು ಬರಬೇಕಾಗಿತ್ತು. ಅವರ ಕೋರಿಕೆಯಂತೆ ನಾವು ವೆಂಕಟೇಶ್ ಪೇಸಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ. ಇದೀಗ ಕಾರ್ಯಕ್ರಮದ ಪ್ರಾರಂಭ ಆಗ್ತದೆ. ಪ್ರಾರ್ಥನೆ ಸುಚಿತ್ರಾ ಕಿರಣ್, ನಳಿನಿ ಗೋಪಾಲ್, ಚಂದ್ರಲೇಖ ಚೆನ್ನಕೇಶ ಇವರು ಪ್ರಾರ್ಥನೆಯನ್ನು ಮಾಡಬೇಕಾಗಿ ವಿನಂತಿ. ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಚಿಲಿಂಬಿ, ಆದರ್ಶ್ ನಗರ, ಮಂಗಳೂರು ಇದರ 43ನೇ ಸಾಧನಾ ಸಂಭ್ರಮಕ್ಕೆ ಮುಖ್ಯ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ಶ್ರೀ ಶಶಿಧರ ಹೆಗ್ಡೆ, ಮಾಜಿ ಮೇಯರ್, ಸ್ಥಳೀಯ ಕಾರ್ಪೊರೇಟರ್, ಮಂಗಳೂರು ಮಹಾನಗರ ಪಾಲಿಕೆ ಮಂಗಳೂರು ಇವರನ್ನು ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಲವಿನ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರವೀಣ್ ನಾಯಕ್, ಉದ್ಯಮಿ, ಮಂಗಳೂರು ಇವರನ್ನು ಸಹ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕಿರಣ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರುಣಾ ಬಿಲ್ಡರ್ಸ್ ಮಂಗಳೂರು ಇವರನ್ನು ಸಹ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಮಾಜಿ ಅಧ್ಯಕ್ಷರಾದ ಅಶೋಕ್ ಕೋಟ್ಯಾನ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ವೆಂಕಟೇಶ್, ಪೊಲೀಸ್ ಕಾನ್ಸ್ಟೇಬಲ್, ಪೂರ್ವ ಪೊಲೀಸ್ ಠಾಣೆ ಮಂಗಳೂರು ಇವರನ್ನು ಸಹ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುನೀಲ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ರವಿ ಕೋಟ್ಯಾನ್, ಗುರಿಕಾರರು, ಶ್ರೀ ಸ್ವಾಮಿ ಕರಗಜ್ಜ ಸೇವಾ ಸಮಿತಿ, ಆದರ್ಶ್ ನಗರ, ಚಿಲಿಂಬಿ, ಮಂಗಳೂರು ಇವರನ್ನು ಸಹ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರವಿ ಪೂಜಾರಿ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಕಿಶೋರ್ ಕೋಟ್ಯಾನ್, ಅಧ್ಯಕ್ಷರು, ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇವರನ್ನು ಸಹ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಸರ್ವ ಸದಸ್ಯರು ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಮಹೇಶ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಶ್ರೀಮತಿ ಶೋಭಾ ಪ್ರಧಾನ ಕಾರ್ಯದರ್ಶಿ, ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇವರನ್ನು ಸಹ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಪರವಾಗಿ ಹಾಗೆಯೇ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅನಿತಾ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ಸ್ವಾಗತವನ್ನು ಮಾಡಿದಂತಹ ಶ್ರೀಮತಿ ರಮೀಲಾ ಕೋಟೆನ್ ಇವರಿಗೆ
ನಳಿನಿ ಗೋಪಾಲ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಈ ವರ್ಷದ ಸಾಧನೆ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನು ನಿಕಟಪೂರ್ವ ಅಧ್ಯಕ್ಷರಾದ ರಾಜೇಂದ್ರ ಇವರು ಮಂಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನನ್ನ ವೇದಿಕೆ ಮುಂದಿರುವ ನನ್ನೆಲ್ಲ ಆತ್ಮೀಯ ಬಂಧುಗಳೇ, 43 ವರ್ಷಗಳ ಸಾಧನಾ ಸಂಭ್ರಮವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಅಸೋಸಿಯೇಷನ್ನ ಕಾರ್ಯಚಟುವಟಿಕೆಗಳನ್ನು ನಾನು ನಿಮ್ಮ ಮುಂದೆ ಮೆಲುಕು ಹಾಕಲಿದ್ದೇನೆ. ಈಗ ಈ ಪ್ರದೇಶದ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯಲ್ಲಿ ಅಸೋಸಿಯೇಷನ್ನ ಪಾತ್ರ ಬಹಳ ಹಿರಿದಾದುದು. ಶಿಕ್ಷಣ, ಸಂಘಟನೆ, ಅಭಿವೃದ್ಧಿ ಎಂಬುದು ನಮ್ಮ ಸಂಘಟನೆಯ ಮೂಲ ಮಂತ್ರ. ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಸಮಾಜ ಸೇವೆಯನ್ನು ಗುರುತಿಸಿ ಸರ್ಕಾರ ಜಿಲ್ಲಾಡಳಿತದ ಮೂಲಕ ಕಳೆದ 3 ವರ್ಷಗಳ ಹಿಂದೆ ನಮ್ಮ ಸಂಘಟನೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಪುರಸ್ಕಾರ ಮಾಡಿದೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಜನರ ಜೊತೆ ನಿಂತು ಜನರಿಗೆ ಸಹಾಯ ಮತ್ತು ಆತ್ಮಸ್ಥೈರ್ಯವನ್ನು ನೀಡಿದ್ದು ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್. ಈ ವರ್ಷ ಕೂಡ ನಮ್ಮ ಕಾರ್ಪೊರೇಟರಾದಂಥ ಶಶಿಧರ ಹೆಗಡೆ ಅವರ ಸಹಕಾರದೊಂದಿಗೆ ಮನೆ ಮನೆಗೆ ಹೋಗಿ ಕಿಟ್ಗಳನ್ನು, ತರಕಾರಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಈ ವರ್ಷ ಕೂಡ ಮಾಡಿದ್ದೇವೆ. ಕಂಟಿನ್ಯೂ ಆಗಿ 2 ವರ್ಷ ಕೋವಿಡ್ ಬಂದ ಸಂದರ್ಭದಲ್ಲಿ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಜನರ ಜೊತೆ ನಿಂತಿದೆ. ಜನರ ಸಂಕಷ್ಟಗಳಿಗೆ ಅವರ ಜೊತೆ ನಿಂತು ಆತ್ಮಸ್ಥೈರ್ಯವನ್ನು ನೀಡಿದೆ. ಫೈಲೇರಿಯಾ, ಕೊರೋನಾ, ಮಲೇರಿಯಾ ಆರೋಗ್ಯದ ಕಾರ್ಯಕ್ರಮಗಳು ಇದರಲ್ಲಿ ಅಸೋಸಿಯೇಷನ್ ಸದಾ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತದೆ. ಅಸೋಸಿಯೇಷನ್ ಆಶ್ರಯದಲ್ಲಿ ಇರುವ ಅಂಗನವಾಡಿ ಕೇಂದ್ರಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದು ಮಾದರಿ ಅಂಗನವಾಡಿ ಕೇಂದ್ರ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಂಗನವಾಡಿ ಕೇಂದ್ರವಾಗಿದೆ. ಕೋವಿಡ್ ನಂತರದ ಅಂಗನವಾಡಿ ಆರಂಭೋತ್ಸವವನ್ನು ಯಶಸ್ವಿಯಾಗಿ ನಡೆಸಿ ಇದನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಮಾಡಿ ಇಡೀ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ನಮ್ಮ ಚಿಲಿಂಬಿ ಆದರ್ಶ ನಗರದ ಅಂಗನವಾಡಿಯ ಪ್ರಾರಂಭೋತ್ಸವದ ಸುದ್ದಿ ಇಡೀ ರಾಜ್ಯಾದ್ಯಂತ ಮುಖಪುಟದಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ. ಇದು ನಮಗೆ ಒಂದು ಹೆಮ್ಮೆಯ ವಿಷಯ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನಲ್ಲಿರುವ ಸೂರ್ಯರಶ್ಮಿ ಸ್ವಸಹಾಯ ಸಂಘಕ್ಕೆ ಕರ್ನಾಟಕ ರಾಜ್ಯದ 2020-21 ಸಾಲಿನ ಅತ್ಯುತ್ತಮ ಶ್ರೀಶಕ್ತಿ ಸ್ವಸಹಾಯ ಸಂಘ ಗುಂಪು ಎಂಬ ದ್ವಿತೀಯ ರಾಜ್ಯ ಪುರಸ್ಕಾರವನ್ನು ಕೂಡ ಪಡೆದಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಶ್ರೀಶಕ್ತಿ ಸ್ವಸಹಾಯ ಸಂಘ ರಾಜ್ಯದಲ್ಲಿ ದ್ವಿತೀಯ ಪುರಸ್ಕಾರವನ್ನು ಪಡೆದಿದೆ. ಇದರ ಹಿಂದೆ ಕೂಡ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇದೆ. ಇದರಿಂದಲೇ ತರಬೇತಿಯನ್ನು ಪಡೆದಂಥ ಮಹಿಳಾ ಸದಸ್ಯರು ಈ ಸ್ವಸಹಾಯ ಸಂಘದಲ್ಲಿ ಸದಸ್ಯರಾಗಿರುತ್ತಾರೆ. ಮಂಗಳೂರು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದೊಂದಿಗೆ ಉಚಿತ ಕೋವಿಡ್ ಲಸಿಕಾ ಶಿಬಿರಗಳನ್ನು ಕೂಡ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ವತಿಯಿಂದ ನಡೆಸಲಾಗಿದೆ. ರಾಷ್ಟ್ರೀಯ ಹಬ್ಬ, ಧಾರ್ಮಿಕ ಕಾರ್ಯಕ್ರಮ, ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಗಳು ನಿರಂತರವಾಗಿ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನಲ್ಲಿ ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಾಗೂ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಜಂಟಿ ಸಹಭಾಗಿತ್ವದಲ್ಲಿ ವಿಶ್ವ ಮಧುಮೇಹ ದಿನ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಯಶಸ್ವಿಯಾಗಿ ಈ ವರ್ಷ ಜರುಗಿತು. ತೀವ್ರ ಅನಾರೋಗ್ಯದಿಂದ ಆರ್ಥಿಕ ಸಂಕಷ್ಟದಲ್ಲಿ ಬಳಲುತ್ತಿದ್ದವರಿಗೆ ಆರ್ಥಿಕ ನೆರವು ನೀಡಿದೆ. ಶಿಕ್ಷಣಕ್ಕೆ ಕೂಡ ಆರ್ಥಿಕ ಸಹಾಯವನ್ನು ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಮಾಡುತ್ತಿದೆ. ನಿರಂತರ ಕಲಿಕೆಗೆ ಪ್ರೋತ್ಸಾಹ ನೀಡಲು ಟ್ಯೂಷನ್ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್ ಅಸೋಸಿಯೇಷನ್ನಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಯಾವುದೇ ಕಾರ್ಯಕ್ರಮಗಳಿರಲಿ ಹಮ್ಮಿಕೊಂಡಾಗ ಅದಕ್ಕೆ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಸಂಪೂರ್ಣ ಸಹಕಾರವನ್ನು ನೀಡುತ್ತದೆ ಮತ್ತು ಅದರೊಂದಿಗೆ ಸಹಭಾಗಿಯಾಗಿ ಕೆಲಸ ಮಾಡ್ತಾ ಇದೆ. ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಮಂಗಳೂರು ನಗರದಲ್ಲಿಯೇ ಒಂದು ಸಮಾಜಮುಖಿ ಜನಪರ ಸಂಘಟನೆಯಾಗಿ ಇವತ್ತು ಗುರುತಿಸಿಕೊಂಡಿದ್ದಕ್ಕೆ ನಮಗೆ ಬಹಳ ಹೆಮ್ಮೆಯಾಗಿದೆ. ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಒಂದು ಜನಪರ ಸಂಘಟನೆ ಅಂತ ಸಮಾಜ ಗುರುತಿಸ್ತಾ ಇದೆ, ನಮ್ಮ ಸರ್ಕಾರ ಗುರುತಿಸ್ತಾ ಇದೆ. ಈ ಒಂದು ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಚಟುವಟಿಕೆಗಳನ್ನು ಹೇಳಲಿಕ್ಕೆ ಹೋದರೆ ಇದು ತುಂಬ ಹೊತ್ತು ಸಮಯ ಸಿಗುತ್ತದೆ. ಕೇವಲ 1 ವರ್ಷದ ಇದು ಕಾರ್ಯಕ್ರಮಗಳನ್ನು ನಾವು ಹೇಳಿಕೊಂಡಿದ್ದೇವೆ. ಕಳೆದ 43 ವರ್ಷಗಳಿಂದ ಮುಳ್ಳು ಮತ್ತು ಗುಲಾಬಿ, ಮುಳ್ಳಿನಲ್ಲಿ ಯಾವ ರೀತಿಯಲ್ಲಿ ಒಂದು ಗಿಡದಲ್ಲಿ ಮುಳ್ಳು ಇರ್ತದ ಅದೇ ರೀತಿ ಗುಲಾಬಿಗಳು ಇರ್ತದೆ. ಈ ಅಂಥ ಗಿಡಗಳಲ್ಲಿ ಅರಳಿದ ಸಾವಿರಾರು ಗುಲಾಬಿಗಳು ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಸದಸ್ಯರು ಉತ್ತಮ ಮಾನವ ಸಂಪನ್ಮೂಲ ಅಭಿವೃದ್ಧಿಯ ಒಂದು ವಿಷಯದಲ್ಲಿ ಕೂಡ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಕೆಲಸ ಮಾಡ್ತಾ ಇದೆ. ನಿಮಗೆಲ್ಲರಿಗೂ ಒಂದು ಚೊಕ್ಕದಾದ ಒಂದು ಪ್ರಾಸ್ತಾವಿಕ ಮಾತುಗಳ ಮೂಲಕ ನಾನು ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಕಾರ್ಯಚಟುವಟಿಕೆಗಳು, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಸಂಸ್ಥೆಯ ಚಟುವಟಿಕೆಗಳನ್ನು ಸವಿವರವಾಗಿ ವಿವರಿಸಿದ ರಾಜೇಂದ್ರ ಅವರಿಗೆ ವಂದನೆಗಳು. 43ನೇ ಸಾಧನಾ ಸಂಭ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮ ಅತಿಥಿಗಳು
ನಮ್ಮ ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆಯ ಮೇಲಿಗೆ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಕರುಣಾ ಡೆವಲಪರ್ಸ್ನ ಕರುಣಾಕರನ್ ರವರು ಈ ಇವತ್ತಿನ 43ನೇ ಸಾಧನ ಸಂಭ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನೆರೆಕೆರೆಯವರು ಮತ್ತು ನಮ್ಮ ಬಹಳ ಆತ್ಮೀಯರು, ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಸದಾ ಜೊತೆ ಇರುವವರು, ಸಮಾಜದ ಬಗ್ಗೆ ಕಳಕಳಿ ಇರುವವರು, ನಮ್ಮ ನೆಚ್ಚಿನ ಕರುಣಾಕರ್ ಸರ್ ಅವರು ಇದೀಗ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ 43ನೇ ವಾರ್ಷಿಕ ಸಾಧನ ಸಂಭ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮೂರನೇ ಸಾಧನ ಸಂಭ್ರಮ ಇದೀಗ ಉದ್ಘಾಟನೆಗೊಂಡಿದೆ. ಇದೀಗ ನಮ್ಮನ್ನು ಕರುಣಾಕರ್ ಸರ್ ಅವರು ನಮಗೆ ಒಂದು ಶುಭ ನುಡಿಯನ್ನು ನುಡಿಬೇಕಾಗಿ, ಒಂದು ವಿಶಿಂಗ್ ಮಾಡಬೇಕಾಗಿ ವಿನಂತಿ. ನಮಗೆ ಹೆಮ್ಮೆ ಕರುಣಾಕರ್ ಸರ್ ಅವರು ನಮ್ಮ ನೆರೆಕರೆಯವರ ಅಂತ ಹೇಳಲಿಕ್ಕೆ. ವೇದಿಯಲ್ಲಿ ಇರುವಂಥ ಗಣ್ಯ ವ್ಯಕ್ತಿಗಳೇ, ನಮ್ಮ ಇಲ್ಲಿ ಬಂದ ಎಲ್ಲ ವ್ಯಕ್ತಿಗಳಿಗೆ ನಮಸ್ಕಾರ. ಮತ್ತು ಆದರ್ಶ್ ಫ್ರೆಂಡ್ ಅಸೋಸಿಯೇಷನ್ಗೆ ಎಲ್ಲ ಶುಭಾಶಯಗಳು ಅರ್ಪಿಸ್ತಾನೆ. ನಮಸ್ಕಾರ. ಬಹಳ ಚೊಕ್ಕದಾಗಿ ನಮಗೆ ಶುಭಾಶಯವನ್ನು ಹೇಳಿದ್ದಾರೆ ಕರುಣಾಕರ್ ಸರ್ ಅವರು. ಧನ್ಯವಾದಗಳು ಸರ್. ಇದೀಗ ನಮ್ಮ ಕಾರ್ಯಕ್ರಮದ ಬಹಳ ಮುಖ್ಯ ಘಟಕ ಅಂಶ ಆರೋಗ್ಯ ಮತ್ತು ಶಿಕ್ಷಣ ನಿಧಿ ಸಮರ್ಪಣೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅಜಿತಾರವರು ಮಾಡಿಕೊಳ್ಬೇಕಾಗಿ ವಿನಂತಿ. ಆರೋಗ್ಯ ಶಿಕ್ಷಣ ನಿಧಿ ಸಮರ್ಪಣೆ ಕಾರ್ಯಕ್ರಮ. ಎಲ್ಲರಿಗೂ ನಮಸ್ಕಾರ. ಈಗ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಒಂದು ಮುಖ್ಯವಾದ ಅಂಗ ಇವತ್ತು ಆರೋಗ್ಯ ನಿಧಿ ಮತ್ತು ಶಿಕ್ಷಣ ನಿಧಿ ವಿತರಣೆಯನ್ನು. ಇದೀಗ ನಾವು ಆರೋಗ್ಯ ನಿಧಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಇದರ ಪಡೆದುಕೊಳ್ಳುವವರ ಹೆಸರನ್ನು ಒಮ್ಮೆ ಇಲ್ಲಿ ಹೇಳ್ತಾ ಇದ್ದೇನೆ. ರಘುವೀರ್ ಶೆಟ್ಟಿ ಸುಂಕದಕಟ್ಟೆ, ತಿಲಕ್ ರಾಜ್ ಸುಂಕದಕಟ್ಟೆ, ಶ್ರೀಮತಿ ಸಬಿತಾ ಕೊಂಚಾಡಿ, ಶ್ರೀ ಶಶಿಧರ್ ಕೊಟ್ಟರ್ ಕ್ರಾಸ್, ಸಚಿನ್ ಆದರ್ಶ ನಗರ. ರಘುವೀರ್ ಶೆಟ್ಟಿ ಸುಂಕದಕಟ್ಟೆ ಇವರು ಸುಮಾರು 6 ತಿಂಗಳಿನಿಂದ ಗಂಟಲಿನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಇವರಿಗೆ ದುಡಿಲಿಕ್ಕೆ ಕೂಡ ಆಗದೆ ಈ ವೈದ್ಯಕೀಯ ವೆಚ್ಚ, ಜೀವನ ನಿರ್ವಹಣೆ ಹಾಗೂ ಮಗಳ ವಿದ್ಯಾಭ್ಯಾಸ ಇವರಿಗೊಂದು ಸವಾಲಾಗಿದೆ. ಇವರಿಗೆ ನಮ್ಮ ಸಂಸ್ಥೆಯಿಂದ ನೀಡುವ ಈ ಒಂದು ಸಹಾಯಧನವನ್ನು ಸ್ವೀಕರಿಸಲು ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಘುವೀರ್ ಶೆಟ್ಟಿ ಸುಂಕದಕಟ್ಟೆ, ತಿಲಕ್ ರಾಜ್ ಸುಂಕದಕಟ್ಟೆ,
ತಿಲಕ್ರಾಜ್ ಸುಂಕದಕಟ್ಟೆ, 17 ವರ್ಷ ಪ್ರಾಯದ ಸೆಕೆಂಡ್ PUC ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಇವರು ಮೂಳೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ ಆಪರೇಷನ್ ಆಗಿದ್ದರೂ ಇನ್ನೊಂದು ಕೆಲವೊಂದು ಆಪರೇಷನ್ಗಳು ಇವರಿಗೆ ಆಗಬೇಕಾಗಿದ್ದು, ಇವರಿಗೆ ನಮ್ಮ ಸಂಸ್ಥೆಯಿಂದ ನೀಡುವ ಈ ಸಹಾಯಧನವನ್ನು ಸ್ವೀಕರಿಸಲು ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಕಾರ್ಪೊರೇಟರ್ ಆದಂಥ ಎಂ ಶಶಿಧರ್ ಹೆಗಡೆ ಅವರು ಆರೋಗ್ಯ ನಿಧಿಯನ್ನು ವಿತರಿಸಬೇಕಾಗಿ ಕೇಳ್ತಾ ಇದ್ದೇನೆ. ಶ್ರೀಮತಿ ಸಬಿತಾ 59 ವರ್ಷ. ಇವರು ಸುಮಾರು 3 ವರ್ಷದಿಂದ ತಮ್ಮ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲ್ತಾ ಇದ್ದು, ಇದೀಗ ಇವರು ನಮ್ಮ ಸಂಸ್ಥೆಯಿಂದ ನೀಡುವ ಸಹಾಯಧನವನ್ನು ಸ್ವೀಕರಿಸಲು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಬಿತಾರವರು ಇಲ್ಲದಿದ್ದಲ್ಲಿ ಅವರ ಮನೆಯವರು ಯಾರಾದರೂ ಬಂದಿದ್ದಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಪ್ರವೀಣ್ ಎಸ್ ನಾಯಕ್, ಪ್ರವೀಣ್ ಬಿಲ್ಡರ್ಸಿನ ಮಾಲಕರಾದಂಥ ಪ್ರವೀಣ್ ಎಸ್ ನಾಯಕ್ರವರು ಆರೋಗ್ಯ ನಿಧಿಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತ್ ಬಿಲ್ಡರ್ನ ಮಾಲೀಕರಾದ ಪ್ರವೀಣ್ ಎಸ್ ನಾಯಕ್. ಶ್ರೀ ಶಶಿಧರ್ ಕೊಟ್ಟಾರ ಕ್ರಾಸ್, ಹೃದಯದ ಶಸ್ತ್ರಚಿಕಿತ್ಸೆ ಈಗಾಗಲೇ ಆಗಿದ್ದು, ಇನ್ನು ಮುಂದೆ ಕೂಡ ಇನ್ನೊಂದು ಆಪರೇಷನ್ ಇವರಿಗೆ ಆಗಬೇಕಾಗಿದ್ದು, ಇವರು ಕೂಡ ನಮ್ಮ ಸಂಸ್ಥೆಯಿಂದ ನೀಡುವ ಈ ಸಹಾಯಧನವನ್ನು ಪಡೆದುಕೊಳ್ಳಲು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದೆ. ಇವರಿಗೆ ನಮ್ಮ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಗುರುಕಾರರಾದಂತಹ ರವಿ ಕೋಟ್ಯಾನ್ರವರು ಆರೋಗ್ಯ ನಿಧಿಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಸಚಿನ್ 15 ವರ್ಷ ಪ್ರಾಯ. ಇವರು ಒಂದು ಅಪೆಂಡಿಕ್ಸ್ನ ತೊಂದರೆಯಿಂದ ಬಳಲ್ತಾ ಇದ್ದು, ಇದೀಗಲೇ ಆಪರೇಷನ್ ಆಗಿದೆ. ಇವರು ನಮ್ಮ ಸಂಸ್ಥೆಯಿಂದ ನೀಡುವ ಈ ಒಂದು ಸಹಾಯಧನವನ್ನು ಪಡೆದುಕೊಳ್ಳಲಿಕ್ಕೆ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾದ ಕಿಶೋರ್ ಕೋಟ್ಯಾನ್ ಇವರು ಆರೋಗ್ಯ ನಿಧಿಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಪ್ರತಿಭಾ ಪುರಸ್ಕಾರ. ನಮ್ಮ ಪರಿಸರದ ಮಕ್ಕಳಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಣ ನಿಧಿಯನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸೃಜನ್ ರಾಜೇಂದ್ರ ಚಿಲಿಂಬಿ ಹಾಗೂ ಶುಭಾ ರಾಜೇಂದ್ರ ಇವರ ಮಗನಾದ ಸೃಜನ್ SSLC ಗುಜರಾತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಾ ಇದ್ದರು. ಇದೀಗ ಸೈಂಟ್ ಎಲೋಶಿಯಸಲ್ಲಿ ಫಸ್ಟ್ PUC ವ್ಯಾಸಂಗ ಮಾಡ್ತಾ ಇದ್ದಾರೆ. ರೇಣುಕಾ ಹರೀಶ್ ದಂಪತಿಗಳ ಮಗಳಾದ ಹರ್ಷಿಕಾ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೃತಿ ಯು ಕೋಟ್ಯಾನ್ ಲೇಡಿ ಹಿಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಿದ್ದಾರೆ. ಉಮೇಶ್ ಕೋಟ್ಯಾನ್ ಮತ್ತು ಲಾವಣ್ಯ ಇವರ ಮಗಳಾದ ಕೃತಿ ಕೋಟ್ಯಾನ್ ಇವರು ಶಾರದಾ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ರಾಜೇಶ್ ಮತ್ತು ಸುಮತಿಯವರ ಮಗನಾದ ವಿನ್ಯಾಸ್ ಇವರು ಸೆಕೆಂಡ್ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಾರೆ. ಇವರು ಇದೀಗ ಮೆರೈನ್ ಯೂನಿವರ್ಸಿಟಿ ಕೋಲ್ಕತ್ತಾದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ರಾಜೇಶ್ ಮತ್ತು ಸಬಿತಾರವರ ಮಗನಾದ ರಿತೇಶ್ ಇವರು ಸೆಕೆಂಡ್ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಇರುತ್ತಾರೆ. ಸೃಜನ್, ಹರ್ಷಿಕಾ, ಕೃತಿ ಯು ಕೋಟ್ಯಾನ್, ವಿನ್ಯಾಸ್, ರಿತೇಶ್ ಅತಿ ಹೆಚ್ಚು ಅಂಕ ಗಳಿಸಿ ಇದೀಗ ನಮ್ಮ ಮುಂದೆ ಕುಳಿತಿರುವ ಈ ವಿದ್ಯಾರ್ಥಿಗಳಿಗೆ ನಾವೊಂದು ನಮ್ಮೆಲ್ಲರ ಎದುರಲ್ಲಿ ಇವರನ್ನು ಗುರುತಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಸಲದ ಶಿಕ್ಷಣ ನಿಧಿಯನ್ನು ಕೂಡ ಇವರಿಗೆ ಪ್ರತಿಭಾ ಪುರಸ್ಕಾರದ ರೂಪದಲ್ಲಿ ನೀಡ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ಇವರು ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಉನ್ನತಿಯನ್ನು ಪಡೆಯಲಿ ಎಂದು ಹಾರೈಸ್ತಾ ಇದೀಗ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಎಲ್ಲ ಅತಿಥಿಗಳೆಲ್ಲ ಸೇರಿ ನಮ್ಮ ಒಬ್ಬೊಬ್ಬರಿಗೆ ನಮ್ಮ ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕು ಮತ್ತು ಶಿಕ್ಷಣ ನಿಧಿಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಈಗ ವಿನ್ಯಾಸರವರಿಗೆ ಅಭಿನಂದನೆ.
SSLCಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣಗೊಂಡು ಇದೀಗ ನಮ್ಮ ಪೌರ ಕಾರ್ಮಿಕರಾದ ಸಿಯಬ್ಬ, ನಾಗಪ್ಪ, ದೇವಮ್ಮ, ನಾವು ಬೆಳಿಗ್ಗೆ ಎದ್ದು ಕೂಡಲೇ ಇವರ ಮುಖವನ್ನು ನೋಡ್ತೇವೆ. ನಮ್ಮ ಮನೆ ಎದುರುಗಡೆ ಬಂದು ನಿಲ್ತಾರೆ. ಇವರು ಸ್ವಚ್ಛತೆಗೆ ಇವರು ಗಮನವನ್ನು ಕೊಡ್ತಾ ಇದ್ದಾರೆ. ಪೌರ ಕಾರ್ಮಿಕರು, ಶ್ರಮಜೀವಿಗಳನ್ನು ಕೂಡ ನಾವು ಗೌರವಿಸಬೇಕು ಎನ್ನುವಂತಹ ಒಂದು ಆಸೆ, ಆಕಾಂಕ್ಷೆಗಳು ನಮ್ಮ ಹಿರಿಯರಿಂದ ಕೂಡ ಬಂದಿತ್ತು. ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇದೀಗ ಪೌರ ಕಾರ್ಮಿಕರಾದ ಸಿಯಬ್ಬ, ನಾಗಪ್ಪ ಮತ್ತು ದೇವಪ್ಪ ಇವರು 3 ಜನ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ, ಯಾಕಂದ್ರೆ ಇವರು ನಮ್ಮ ಮನೆಯ ಎದುರುಗಡೆ ಬಂದು ಮನೆಯಲ್ಲಿ ಒಣ ಕಸ ಇದೆಯಾ, ಹಸಿ ಕಸ ಇದೆಯಾ ಅಂತ ಭಾರಿ ಪ್ರೀತಿಯಿಂದ ನಮ್ಮ ಕಸವನ್ನೆಲ್ಲ ಕೊಂಡೋಗಿ ಡಂಪಿಂಗ್ ಯಾರ್ಡ್ಗೆ ಹಾಕುವವರು. ಇವರನ್ನು ನಾವು ಗೌರವಿಸಲು ಭಾರಿ ಹೆಮ್ಮೆ ಪಡ್ತಾ ಇದ್ದೇವೆ. ವೇದಿಕೆಗೆ ಬರಬೇಕು. ಪೌರ ಕಾರ್ಮಿಕರಾಗಿ ದಿನನಿತ್ಯ ನಮ್ಮ ಮನೆ ಬಾಗಿಲಿಗೆ ಆಗಮಿಸಿ ಒಣ ಕಸ, ಹಸಿ ಕಸ ಎಂದು ವಿಂಗಡಿಸಿ ಬಹಳ ಪ್ರೀತಿಯಿಂದ ನಮ್ಮ ಪರಿಸರದ ಶುಚಿತ್ವದಲ್ಲಿ ಕೆಲಸ ಮಾಡುತ್ತಿರುವ ಶ್ರಮಜೀವಿಗಳಾದ ಸಿಯಬ್ಬ, ನಾಗಪ್ಪ, ದೇವಮ್ಮ ಇವರಿಗೆ ಅಭಿನಂದಿಸಲು ನಮಗೆ ಸಂತೋಷವಾಗ್ತಾ ಇದೆ. ನಮ್ಮ ಅತಿಥಿಗಳೆಲ್ಲ, ಅಧ್ಯಕ್ಷರು, ಅತಿಥಿಗಳೆಲ್ಲ ಸೇರಿ ಇವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ. ಇದೀಗ ಮತ್ತೊಬ್ಬ ಬಹಳ ಜನಪರ ಕಾಳಜಿ ಇರುವಂಥ ವ್ಯಕ್ತಿ, ನಮ್ಮ ಮೇಲೆ ಪ್ರೀತಿ ತೋರಿಸಿದಂಥ ವ್ಯಕ್ತಿ ಪ್ರವೀಣ್ ನಾಯಕ್, ಪ್ರಶಾಂತ್ ಬಿಲ್ಡರ್ಸಿನ ಮಾಲಕರಾದ ಪ್ರವೀಣ್ ನಾಯಕ್ರವರು ವೇದಿಕೆಯ ಮುಂದೆ ಬರಬೇಕು, ಆಸನವನ್ನು ಸ್ವೀಕರಿಸಬೇಕು. ನಾವು ಬಹಳ ಪ್ರೀತಿಯಿಂದ ನಿಮ್ಮನ್ನು ಕರೀತಾ ಇದ್ದೇವೆ. ಯಾಕಂತ ಹೇಳಿದರೆ ಈ ಸಮಾರಂಭ ನಡೆಯುತ್ತಿರುವ ಜಾಗದ ಒಡೆಯರಾದ ಪ್ರವೀಣ್ ನಾಯಕ್ರವರು ಜನರ ಪರವಾಗಿ ಚಿಂತಿಸುವವರು. ಈ ಇಡೀ ಗ್ರೌಂಡ್ ಮಣ್ಣಿನಿಂದ ತುಂಬಿಕೊಂಡಿತ್ತು. 1 ವಾರದ ಮೊದಲು ಈ ಗ್ರೌಂಡನ್ನು ನೋಡಿದರೆ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆ ಒಂದು ಪರಿಸ್ಥಿತಿ ಇತ್ತು. ನಾವು ಈ ಜಾಗವನ್ನು ಕೇಳಿಕೊಂಡಾಗ ಕೂಡಲೇ ಈ ಮಣ್ಣನ್ನು ತೆರವುಗೊಳಿಸಿ ಈ ಪ್ರದೇಶದಲ್ಲಿ ಈ ಸುಂದರ ಸಮಾರಂಭ ನಡೆಸಲು ಕಾರಣಕರ್ತರು ಪ್ರವೀಣ್ ನಾಯಕ್. ಈ ಪ್ರದೇಶದ ಜನರ ಬಗ್ಗೆ ಕಾಳಜಿ ತೋರಿಸುವ ನಿಮಗೆ ನಾವು ಅಭಿನಂದನೆ ಸಲ್ಲಿಸಲು ಹೆಮ್ಮೆ ಪಡುತ್ತೇವೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಹಿಂದಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮಿದೆಯ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಶ್ರೀಶಕ್ತಿ ಸ್ವಸಹಾಯ ಸಂಘದ ಸೂರ್ಯರಶ್ಮಿ ಶ್ರೀಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ವೇದಿಕೆಗೆ ಬರಬೇಕು.
ನಮ್ಮ ಡೇರೆಬೈಲ್ 24ನೇ ವಾರ್ಡಿನಲ್ಲಿ ಅತ್ಯುತ್ತಮ ಸಮಾಜ ಸೇವೆಯನ್ನು ಮಾಡುತ್ತಾ ಸದಾ ಏನೂ ಪ್ರತಿಫಲ ಅಲಕ್ಷ್ಯ ಇಲ್ಲದೆ ಸೇವೆ ಮಾಡುವಂಥ ವ್ಯಕ್ತಿಗಳನ್ನಂತ ಗುರುತಿಸುವಂಥ ಕಾರ್ಯಕ್ರಮ. ಮೊದಲನೇದಾಗಿ ಮೆಲ್ವಿನ್ ಲೋಬೋ, ಅರ್ನಾಲ್ಡ್ ಲೋಬೋ, ರಾಜ. ಇವರೆಲ್ಲರಿಗೂ ಗೊತ್ತಿದೆ ನಿಮಗೆ ರಾಜ ಅಂತ ಹೇಳಿದ ಕೂಡಲೇ ಇವರು ವೇದಿಕೆಗೆ ಬರಬೇಕು. ಮೆಲ್ವಿನ್ ಲೋಬೋ, ಇವರಿಗೆ ಯಾರಿಗೂ ಕೂಡ ಮೆಲ್ವಿನ್ ಲೋಬೋ ಅಂತ ಗೊತ್ತಿಲ್ಲ, ರಾಜ ಅಂತಲೇ ಹೆಸರು. ಇವರು ವೇದಿಕೆಗೆ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುನಂದಕ್ಕನವರು ಕೂಡ ವೇದಿಕೆಗೆ ಬರಬೇಕು. ಇವರು ಕೂಡ ನಮ್ಮ ಡೇರೆಬೈಲ್ 24ನೇ ವಾರ್ಡಿನ ಒಂದು ಉತ್ತಮ ಸಮಾಜ ಸೇವಕಿ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೆಲ್ವಿನ್ ಲೋಬೋರವರು 15 ವರ್ಷಗಳ ಕಾಲ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಿದ್ದರು. ಹೈಯರ್ ಸೆಕೆಂಡರಿ ವಿದ್ಯಾಭ್ಯಾಸವನ್ನು ಮಾಡಿದವರು ಸಮಾಜ ಸೇವೆಯಲ್ಲಿ ಈ ವಾರ್ಡ್ನಲ್ಲಿ ರಾಜ ಎಂದು ಹೆಸರುವಾಸಿ. ನಿಮಗೆ ನಮ್ಮ ಎಲ್ಲರೂ ಭಾರಿ ಖುಷಿಯಿಂದ ನಿಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ. ಇವತ್ತು ರಾಜ ಅಂತ ಹೇಳಿದ ಕೂಡಲೇ ಲೈಟ್ ಕಂಬ ಕಾಣ್ತದೆ, ನೀರು ಕಾಣ್ತದೆ, ಎಲ್ಲ ಕಾಣ್ತದೆ. ಮೂಲೆ ಮೂಲೆಗೆ ಹೋಗಿ ಎಲ್ಲಿ ಲೈಟ್ ಉಳಿತಾ ಇರಲಿಲ್ಲ, ಎಲ್ಲವನ್ನು ನೋಡಿಕೊಂಡಂತ ರಾಜ ನಮ್ಮ ವೇದಿಕೆಗೆ ಮುಂದಿದ್ದಾರೆ. ಇವರಿಗೆ ಅಭಿನಂದನೆಗಳು. ಅದೇ ರೀತಿ ಸುನಂದಕ್ಕನವರು ಕೂಡ ಸರ್ಕಾರಿ ವೆನ್ಲಾಕ್ ಮತ್ತು ESI ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ 41 ವರ್ಷಗಳ ಸೇವೆ ಮಾಡಿದ್ದಾರೆ. BPL ಕಾರ್ಡ್ ಆಗಲಿ ಅಥವಾ ಯಾವುದೇ ಸರ್ಕಾರದಲ್ಲಿ ಬರುವಂಥ ಯಾವುದೇ ಸವಲತ್ತುಗಳಾಗಿರಲಿ, ಅವರ ಮನೆ ಬಾಗಿಲಿಗೆ ಹೋಗಿ ನಿಮಗೆ ಈ ಸವಲತ್ತು ಇದೆಯಾ, ರೇಷನ್ ಕಾರ್ಡ್ ಇದೆ ಅಂತ ಕೇಳುವಂಥ ನಮ್ಮ ಸುನಂದಕ್ಕನವರು ಕೂಡ ವೇದಿಕೆಯಲ್ಲಿದ್ದಾರೆ. ಸಂತೋಷವಾಗ್ತಾ ಇದೆ ಇಬ್ಬರನ್ನು ಸೇರಿ ಕೂಡಿ ನಮಗೆ ಅಭಿನಂದಿಸಲು. ರಾಜರವರಿಗೆ ಸನ್ಮಾನ ಮಾಡಲಿಕ್ಕೆ ನಾವು ಬಹಳ ಸಂತೋಷವನ್ನು ಪಡ್ತಾ ಇದ್ದೇವೆ. ಇವರನ್ನು ಕೂಡ ನಾವು ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಸಮಾಜ ಸೇವೆಯಲ್ಲಿ ಯಾವುದೇ ಪ್ರತಿಫಲ ಇಲ್ಲದೆ ಕೆಲಸ ಮಾಡುವಂತ ಇವರನ್ನ ನಾವು ಅಭಿನಂದಿಸಲು ಬಹಳ ಹೆಮ್ಮೆ ಪಡ್ತೇವೆ. ಇದೀಗ ರಾಜ ಮತ್ತು ಸುನಂದಕ್ಕನವರು ವೇದಿಕೆಯಲ್ಲಿ. ಎಲ್ಲರನ್ನು ಜೋರಾಗಿ ಚಪ್ಪಾಳೆ ತಟ್ಟಿ ಇವರಿಗೆ, ಯಾಕಂದ್ರೆ ಇವರು ಇನ್ನಷ್ಟು ಸೇವೆಯನ್ನು ಮಾಡಲಿ. ಸುಚಿತ್ರಾ ಕಿರಣ್ ಇವರು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಅಂಗನವಾಡಿ ಮಕ್ಕಳ ಪ್ರೋತ್ಸಾಹಕ ಬಹುಮಾನಗಳು: ರಿದಿಶಾ ಪೂಜಾರಿ, ಸಿಂಚನ, ಶಿವಾನಿ, ಕೃತಿಕಾ, ಶಿವಿಕಲಾಕ್ಷಿ, ಸ್ವಾತಿ, ದಿವ್ಯಶ್ರೀ, ಸುಪ್ರೀತಾ, ಸಂಪ್ರೀತಾ, ಯಶಾನಿ, ಯಶ್ವಿಕಾ, ಪ್ರಜ್ಞಾ ಶೆಟ್ಟಿ, ಪ್ರೀತಮ್, ಅಭಿಷೇಕ್, ಫಲಾಕ್ಸ್ ಪೂಜಾರಿ, ಮಹಾಂತೇಶ್, ಅಸಾದುಲ್ಲಾ ಕೇಸ್, ಸಯ್ಯನ್, ಅದ್ವಿಕ್, ಅನ್ವಿತಾ, ನವೀನ್. ದಿನಾಚರಣೆಯಂದು ನಡೆಸಿದ ಗೇಮ್ಸ್ನ ವಿವರ: ಪಾಸಿಂಗ್ ದಿ ಬಾಲ್ ಮಲ್ಲಿಕಾರ್ಜುನ ಪ್ರಥಮ, ಕೃಷಿಕಾ ದ್ವಿತೀಯ, ಲಕ್ಕಿ ಗೇಮ್ ಪ್ರಜ್ಞಾ ಶೆಟ್ಟಿ ಪ್ರಥಮ, ಕುಶಿಕಾ ದ್ವಿತೀಯ. LKG 1-2 ಎರಡನೇ ತರಗತಿಯ ಮಕ್ಕಳಿಗೆ ಫಸ್ಟ್ ಪ್ರೈಸ್ ವರ್ಷ ಪ್ರಥಮ, ದ್ವಿತೀಯ ಲತೀಕ್ಷಾ. ಮೂರನೇ ತರಗತಿಯ ಮಕ್ಕಳು ದೃಶ್ಯ ಪ್ರಥಮ, ಚಿರಾಗ್ ದ್ವಿತೀಯ. ಗಾಂಧಿ
ಗಾಂಧೀಜಿ, ಸ್ವಾಮೀಜಿ, ನೇತಾಜಿ, ಅದರಲ್ಲಿ ಚಿನ್ಮಯಿ ಪ್ರಥಮ, ದೃಶ್ಯ ದ್ವಿತೀಯ. ಜ್ಯೂಸ್ ಆ್ಯಂಡ್ ಸ್ಟ್ರಾ, ನಿಶ್ಚಯ್ ಪ್ರಥಮ, ಸಾತ್ವಿಕ ದ್ವಿತೀಯ. ಚಕ್ಕುಲಿ ಗೇಮ್, ಖುಷಿ ಪ್ರಥಮ, ಮನ್ವಿತ್ ದ್ವಿತೀಯ. ಖುಷಿ ಪ್ರಥಮ, ಮನ್ವಿತ್ ತೃತೀಯ. ಶ್ರಾವ್ಯ ಪ್ರಥಮ, ಒಂದು ಕಾಲಿನ ಓಟ, ಶಿವಿನ್ ಪ್ರಥಮ, ನಿರ್ವಿ. ವರ್ಷ ದ್ವಿತೀಯ. ಶ್ರಾವ್ಯ ಪ್ರಥಮ, ನಿರ್ವಿ ಲಿಂಬೆಹಣ್ಣು ಚಮಚ. ಶ್ರಾವಣಿ ಪ್ರಥಮ, ಚರಿತ್ ಪ್ರಥಮ, ಚಿರಾಗ್ ದ್ವಿತೀಯ. ಬರೆಯುವ ಸ್ಪರ್ಧೆ ಕೃತಿ ಕೃತಿ ದ್ವಿತೀಯ. ಲಕ್ಕಿ ನಂಬರ್ ಗೇಮ್ ಮಹಿಳೆಯರಿಗೆ, ಬೇಬಿ ಪ್ರಥಮ, ವಿನೋದ ಎಸ್ ಕೊಟ್ಯನ್ ದ್ವಿತೀಯ. ಮ್ಯೂಸಿಕಲ್ ಚೇರ್, ಶಾರ್ಟ್ ಕೋಟ್, ಮಿಥುನ್ ಪ್ರಥಮ, ಸಂತೋಷ್ ದ್ವಿತೀಯ. ಎಲ್ರಿಗೂ ವಂದನೆಗಳು. ಈಗಾಗಲೇ ಭಾಳಷ್ಟು ತಡವಾಗಿದೆ ಕಾರ್ಯಕ್ರಮ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಇವರ 43ನೇ ಸಾಧನಾ ಸಂಭ್ರಮದ ಕಾರ್ಯಕ್ರಮ ಈಗಾಗಲೇ ಕಳೆದ 43 ವರ್ಷಗಳಿಂದ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ನಡೆದು ಬಂದ ವರದಿಯನ್ನು ಪ್ರಾಸ್ತಾವಿಕವಾಗಿ ತಿಳಿಸಿದ್ದಾರೆ. ಈಗಾಗಲೇ ಕಳೆದ 43 ವರ್ಷಗಳಿಂದ ಬಹಳಷ್ಟು ಎತ್ತರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನನಗೆ PK ಭಾಸ್ಕರ್ ಅವರ ನೆನಪಾಗ್ತಾ ಇದೆ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಸ್ಥಾಪಕರು. ಆದರ್ಶ್ ನಗರ ಈಗ ನಮ್ಮ ಮಂಗಳೂರು ನಗರದಲ್ಲಿ ಒಂದು ಮಾದರಿಯಾದಂಥ ಪ್ರದೇಶವಾಗಿದೆ. ಯಾಕೆಂದರೆ ಇಲ್ಲಿ ಏನು ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಆದರ್ಶ ನಗರ ಆಗಬೇಕು ಎಂಬ ಭಾವನೆಯನ್ನು ಇಟ್ಟುಕೊಂಡಿದ್ರೋ ಅದೇ ರೀತಿ ಆದರ್ಶ ನಗರದ ತಂಡವನ್ನು, ಆದರ್ಶ ನಗರದ ಮಹಿಳಾ ತಂಡ ಇರ್ಬೋದು, ಯುವಕರಿರ್ಬೋದು, ಹಿರಿಯರು ಇರ್ಬೋದು, ಎಲ್ಲರನ್ನೂ ಈ ಪ್ರದೇಶದವರನ್ನೆಲ್ಲರನ್ನು ಒಟ್ಟು ಸೇರಿಸಿಕೊಂಡು ಈ ಪ್ರದೇಶದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ಒಂದು ರೀತಿಯಲ್ಲಿ ಉತ್ತಮವಾದಂಥ ನೀರಿನ ವ್ಯವಸ್ಥೆಗೆ ಇಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಆಗಿದೆ. ಎಲ್ಲರಿಗೂ ಒಂದು ಹಕ್ಕುಪತ್ರ ನೀಡುವಂಥ ಕಾರ್ಯಕ್ರಮ ಆಗಿದೆ. ಉತ್ತಮವಾದಂಥ ರಸ್ತೆ ನಿರ್ಮಾಣ ಆಗಿದೆ. ಶುಚಿತ್ವಕ್ಕೆ ಆದ್ಯತೆ ಕೊಟ್ಟು ಇಲ್ಲಿ ಬಹಳಷ್ಟು ಶುಚಿತ್ವದಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಟ್ಟಾರೆಯಾಗಿ ಆದರ್ಶ ನಗರ ಇಷ್ಟು ಬೆಳೆಯಲಿಕ್ಕೆ ಕಾರಣ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಒಂದು ಮಾರ್ಗದರ್ಶನ ಮತ್ತು ಸ್ಥೂಲವಾದಂಥ ನಾಯಕತ್ವ ಕಾರಣ ಅಂತ ನನ್ನ ಅನಿಸಿಕೆ. ಒಳ್ಳೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಂಘಟನೆ ಮಾಡಿದ್ದೀರಿ ಅದೇ ರೀತಿ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ಇನ್ನೂ ಹೆಚ್ಚು ಎತ್ತರಕ್ಕೆ ಏರುವಂತೆ ಆಗಲಿ. ಮತ್ತು ಆದರ್ಶ ನಗರದಲ್ಲಿ ಇರ್ತಕ್ಕಂಥ
ಕೊರಗಜ್ಜೆ ಇರ್ಬೋದು, ನಮ್ಮ ದೈವಸ್ಥಾನದ ಕೋರ್ದಬ್ಬ ಇರ್ಬೋದು, ಚಾಮುಂಡಿ ಅಮ್ಮ ಇರ್ಬೋದು, ಎಲ್ಲರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಎಲ್ರಿಗೂ ಸುಖ, ಶಾಂತಿ, ಸಮೃದ್ಧಿ ದೊರಕುವಂತೆ ಆಗಲಿ. ಏನು ಇವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಪರಿಸರದ ವಿದ್ಯಾರ್ಥಿಗಳು ನಮ್ಮ ದೇಶದ ಸತ್ಪ್ರಜೆಯಾಗಿ ಆಗಲಿ ಎಂದು ಹೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಟೀಚರ್ ಆದಂಥ ಅಜಿತಾ ವಸಂತರವರು ವೇದಿಕೆ ಬರಬೇಕು. ಅದೇ ರೀತಿ ಅಂಗನವಾಡಿ ಸಹಾಯಕಿಯಾದಂಥ ಮಲ್ಲಿಕಾರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಅಂಗನವಾಡಿ ಟೀಚರ್ ಅಜಿತಾ. ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಊರು ಕೊಡಿಕಡ ದಿನದಿದ್ದು ಕಾರ್ಯಕ್ರಮ ಮಲ್ತೊಂದುಲ್ಲ ನಮ್ಮಲ ವರ್ಷಂ ಪ್ರತಿ ಈ ಲೇಸುಗು ಪೊರ್ಲುದ ಲೇಸುಗೆ ಎಂಕ್ಲನ ಲೆಪ್ಪುಗು ಓಕೊರ್ದು ಎಂಕ್ಲನ ಮಿತ್ತು ಮೋಕೆದಿದ್ದು ಬತ್ತದು ಈ ಕೂಟದ ಗುಕ್ಕರ್ಮೆ ನುಡಿಕೋರ್ನ ಎಂಕ್ಲನ ಸ್ಥಳೀಯ ಕಾರ್ಪೊರೇಟರ್ ಆಯ್ನ ಶ್ರೀಮಾನ್ ಶಶಿಧರ್ ಹೆಗ್ಡೆ ಮೇರೆಗು ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಬರವದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಈ ಇನಿತ ಲೇಸುಗು ಉದ್ದೀಪನ ಮಲ್ತದು ಉದ್ದೀಪನ ನುಡಿಕೊರ್ನ ಕರುಣಾಕರ್ ಮೆರೆಗು ಎಂಕ್ಲೆನ ಸಂಸ್ಥೆದ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಈ ಲೇಸದ ವೈಭವಗು ಕುಡೊಂಜಿ ಮಲ್ಲ ಬಿನ್ನೆರಾದು ಬೈದಿನ ನಮ್ಮ ಲೆಪ್ಪುಗು ಓಕೆರ್ದು ಬೈದಿನ ಶ್ರೀ ಪ್ರವೀಣ್ ಎಸ್ ನಾಯ್ಕ್ ಮೆರೆಗ್ಲ ಎಂಕಲ್ನ ಸಂಸ್ಥೆದ ವತಿದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಈ ಲೇಸದ ಪೊರ್ಲು ನಲಿಕೆಗು ಮಲ್ಲ ಬಿನ್ನೆರಾದ ಬೈದಿನ ಪೊಲೀಸ್ ಕಾನ್ಸ್ಟೇಬಲ್ ಆಯ್ನ ಉರ್ವ ಪೊಲೀಸ್ ಸ್ಟೇಷನ್ ಶ್ರೀ ವೆಂಕಟೇಶ್ ಮೆರೆಗು ಎಂಕಲ್ನ ಸಂಸ್ಥೆದ ವತಿದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಈ ಲೇಸದ ಪೊರ್ಲು ನಲಿಕೆಗು ಮಲ್ಲ ಬಿನ್ನೆರಾದ ಬೈದಿನ ನಮ್ಮ ಕೊರಗಜ್ಜ ಸೇವಾ ಸಮಿತಿದ ಗುರಿಕಾರ್ಯರ್ ಆಯ್ನ ಶ್ರೀಮಾನ್ ರವಿಕೋಟ್ಯನ್ ಮೆರೆಗೆ ನಮ್ಮ ಅಸೋಸಿಯೇಷನ್ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಈ ಲೇಸಗು ಮಲ್ಲ ಬಿನ್ನೆರಾದ ಬೈದಿನ ನಮ್ಮ ಕರುಣಾ ಬಿಲ್ಡರ್ಸ್ನ ಕರುಣಾಕರ್ ಅರಣಗ್ ಎಂಕಲ ಸಂಸ್ಥೆದ ವತಿದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಎಂಕಲ್ನ ಸಂಸ್ಥೆದ ಅಧ್ಯಕ್ಷರಾಯ್ನ ಶ್ರೀಮಾನ್ ಕಿಶೋರ್ ಕೋಟ್ಯನ್ ಮೆರೆಗ್ಲ ಎಂಕಲ್ನ ಸಂಸ್ಥೆದ ವತಿದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಮಹಿಳಾ ಅಧ್ಯಕ್ಷರ್ ಆಯ್ನ ರಮಿಲಾ ಕೋಟ್ಯಾನ್ ಮೆರೆಗ್ಲ ಸಂಸ್ಥೆದ ವತಿದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಇನಿತ ಲೇಸುಗು ಛಾಯಾಗ್ರಾಹಕರ್ ಆದ ಬೈದಿನ ಮೆರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಎಂಕಲ್ನ ಪರಿವಾರದೊಟ್ಟುಗು ಬತ್ತದು ಈ ಲೇಸದು ಮಿತ್ತರಗೆ ಏರಾಯಿನ ಮಾತಾ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಪದಾಧಿಕಾರಿನಕ್ಲೆಗು ಅಂಚೆನೆ ಸಂಘದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿ ಮಾತಾ ಸದಸ್ಯರಿಗ್ಲ ಸಂಘದ ಪರವಾದ ಸೊಲ್ಮೇಲು. ಅಂಚೆನೆ ಈ ಲೇಸುಗು ಲೈಟದ ಮಲ್ತುಕೊರ್ದು ಸಂಸ್ಥೆ ಅಟ್ಟನೆ ಮಲ್ತಿನ ಶ್ರೀ ದೇವಿ ಸೌಂಡ್ಸ್ ಮೊಕ್ಲೆಗ್ಲ ಅಸೋಸಿಯೇಷನ್ ಪರವಾದ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಇನಿತ ಈ ಲೇಸುಗು ಬಾರಿ ಪೊರ್ಲುಡು ಸುಧಾರಿಕೆ ಮಲ್ತುಕೊರ್ನ ನಮ್ಮ ಮಾಜಿ ಅಧ್ಯಕ್ಷರ್ ಆಯ್ನ ರಾಜೇಂದ್ರ ಮೆರೆಗ್ಲ ಸಂಸ್ಥೆದ ವತಿರ್ದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಈ ವೇದಿಕೆ ಅಲಂಕಾರ ಮಲ್ತದ ಕೊರ್ನ ಸ್ಪಂದನ ನಾಗರಾಜ್ ಮೆರೆಗ್ಲ ಎಂಕಲ್ನ ಸಂಸ್ಥೆದ ವತಿರ್ದು ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಬೈದಿನ ಮಾತಾ ಬೆನ್ನೆರೆಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಅಂಚೆನೆ ಎನ್ನ ಧನ್ಯವಾದ ಕಾರ್ಯಕ್ರಮಕ್ಕೂ ಮುಗಿತಲ್ಲದ ಚುಕ್ಕಿದಿ ಒಂದುಲ್ಲ ಸೊಲ್ಮೇಲು. ಈಗ ಪ್ರೇಮಾನಂದ ಶೆಟ್ಟಿ ಅವರು ನಮ್ಮ ಮಂಗಳೂರಿನ ಪ್ರಪ್ರಥಮ ಪ್ರಜೆ ಮೇಯರ್ ಆದಂತಹ ಪ್ರೇಮಾನಂದ ಶೆಟ್ಟಿ ಅವರು ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ 43ನೇ ವಾರ್ಷಿಕ ಸಾಧನಾ ಸಂಭ್ರಮಕ್ಕೆ ಆಗಮಿಸಿದ್ದಾರೆ. ಸಮಾಜಮುಖಿ ಜನಪರ ಸಂಘಟನೆಯಾದ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ನ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ನಮ್ಮ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಕಿಶೋರ್ ಕೋಟ್ಯನ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದಷ್ಟು ಕಟ್ಟಕಡೆಯ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮ ಸೌಲಭ್ಯಗಳನ್ನು ಕೊಡುವ ಒಂದು ನಿಜವಾದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಆದರ್ಶ್ ಫ್ರೆಂಡ್ಸ್ ಅಸೋಸಿಯೇಷನ್ ಅವರು ಬಹಳ ವಿನೂತನವಾದಂತಹ ಕಾರ್ಯಕ್ರಮವನ್ನು ಮಾಡುವ ಮುಖೇನ ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಮಾಡಿ ಈ ಸಮಾಜದ ಪ್ರತಿಯೊಬ್ಬರನ್ನ ವಿಶ್ವಾಸಕ್ಕೆ ಪ್ರೀತಿಗೆ ಅವರು ಪಾತ್ರರಾಗಿದ್ದಾರೆ. ಅವರಿಗೆ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಂಗಳೂರಿನ ಮಹಾಪೌರನಾಗಿ ನನಗೂ ಕೂಡ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿದಂತಹ ಸರ್ವರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಮಾಜಿ ಮಹಾಪೌರರಾದಂತಹ ಶಶಿಧರ್ ಹೆಗ್ಡೆ ಇದ್ದಾರೆ, ಸಂಸ್ಥೆಯ ಅಧ್ಯಕ್ಷರು, ಇವರೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಮಕ್ಕಳು ನೃತ್ಯ ಮಾಡುವಾಗ ಅವರಿಗೆ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ.
கண்ணுடனு கட்டுப்பாடு அல்லே கத்துத அணி நின்ன மட்டையான பிந்துண்டி தஜுடி குல்லாத நன்ன மல்ல மதானே ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರ ಮನಸ್ಸು ಅಮ್ಮನ ಮಲ್ಮಾಡರ ಬೊಲ್ಲುಲೆ ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳಿದ ತಾಮರ ನಮ್ಮ ಭಾಷೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಿಡು ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ ವಾರ್ಷಿಕ ಉತ್ಸವದ ಲೆಪ್ಪದ ಮೋಕಿದ ಲೆಪ್ಪಗೂ ಕೊಡಲು ಚಿತ್ರ ಮಾತ ಊರ ಬರವೂರ ಇಲ್ಲ ಬರಿತ ಮಾತ ಕಲಾಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಈ ರೀತಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಲೇಸಿಗೆ ಮೋಕಿಡು ಎದುಕೊಂಡ ಯಾನಿಕಲ ಮೋಕೆದ ನಿರೂಪಕ ಎಂಸಿ ಕಾರ್ತಿಕ ಕುಂಚೂರು ಅವರ ಜೋರಾದ ದಾಟಿ ಬರುವ ಇಂಚೊಬ್ಬಗೆ ಒಂದು ಮಹಾನ್ ವ್ಯಕ್ತಿನ ನಮ್ಮ ಕಲೆಯೊಂಡ ಬಂದಲ ಬೇಟ ಏರ್ಲ ಅಥವಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅರೆಗೋಸ್ಕರ ಒಂದೊಂದು ಟ್ರಿಬ್ಯೂಟ್ ಕೊರ್ಪುನ ಚಿತ್ರ ಒಂಜಿ ನೃತ್ಯ ಆರ್ನನೆ ಒಂಜಿ ಸುಮಾರು ಪದಕುಲೆಗೆ ನಮ್ಮ ಎಲಿಲ್ಯ ಜೋಕುಲು ಪಜ್ಜ ಪಾಡ್ರವಲರು ಅವರ ಜೋರಾಯಿನ ತಾಕಿದ ಹೊರಟು ಮಿತರ್ನಿಗೆ ಎದುಕೊಳ್ಳೆ ಎಲಿಲ್ಯ ಅಂಗನ ಹೊರಟ ಜೋಕುಲು ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅಮ್ಮ 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 ನಮ್ಮಮ್ಮ
ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನನಗಾಗಿದೆ ಮನಸ್ಸೆಲ್ಲವೂ ಹೂವಾಗಿದೆ ಹರುಷ ಹೆಚ್ಚಾಗಿದೆ ಆಕಾಶವೇ ಹಾರಾಡುವ ಆನಂದವೇ ತೇಲಾಡುವ ಆಸೆ ಇಂದು ನನಗಾಗಿದೆ ಆಸೆ ಇಂದು ನನಗಾಗಿದೆ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಆಕಾಶ ಮೇಲೆ ಹಿಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ಆಕಾಶ ಮೇಲೆ ಹಿಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿ ಅಂತ ತೇಲಿಬಿಟ್ಟು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ Twinkle, twinkle, little star, we all love you, Mama Star. One, two, three, four, five, star, we all love you, Mama Star. ಹುಟ್ಟಿದರೆ ಕನ್ನಡ ನಾಡಲ್ಲೇ ಮತ್ತೆ ಹುಟ್ಟಬೇಕು ನಾನಿನಲ್ಲೇ ನಾನೆಂದು ನಿಮ್ಮವನು ನಿಮಗಾಗೆ ಕುಣಿಯುವೆನು ಅಪ್ಪ ಜೇಮ್ಸ್ ಬಾಂಡು ಅದ ಅಂಡ ಬಾಂಡು ಶಾಂತಿ ಮಾಡೋ ಸೌಂಡು ಅದ ಕಾಶ್ಮೀರ ಗಂಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ we all love you Mama Star. One, two, three, four, five, star. We all love you, Mama Star. ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲು ನನ್ನ ಪುಟ್ಟ ಕೈ ನನ್ನ ಪುಟ್ಟ ಕಾಲು ಅಂಗೈಲಿದೆ ಆನಂದಗ ಈ ಸೋಜಿಗ ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು ಬಾಳ ತುಂಬ ನಾನು ನನ್ನ ಕನಸು
क्यों हो सोनी सोनी सी कुड़ी नू मौज में रहने देना दुनिया क्यों लेकिन शानदार कुड़ी है कर देगी कमाल इसे झूम ले अपनी मीत के कुड़ी नू नचने दे
ಸುಲು ಸುಲು ಮಲ್ ಮಕರ ಬುಕು ಬುಕುರಿ ಟುಕು ಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಜಗದುಂ ಚೆಕೆ ಚಕಚೋ देखो देखो क्या वो पेड़ है चादर ओढ़े या खड़ा कोई देखो देखो क्या वो पेड़ है चादर ओढ़े या खड़ा कोई बारिश है या आसमान में छोड़ दिए हैं नल खुले कहीं हो हम जैसे देखे ये जहां है वैसा ही जैसी नजर अपनी खुल के सोचे आओ पंख जरा फैलाओ रंग नए बिखराओ चलो 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 नए ख्वाब बुन ले
हम ठीक है। आँख मारूं तो आँख मारूं तो पर्दा हट जाए, दूसरी आँख मारूं गले कट जाए, दोनों आँखें मारूं तो छोरी फट जाए, छोरी फट जाए, दोनों आँखें मारूं तो छोरी फट जाए, छोरी फट जाए। ಗುಳಿಪಾಡೆ ನಲಿಪಾಡೆ ತೆಲಿಪಾಡೆ ಅವನಿಗೆ ಖುಷಿ ಉಂಟಾ
समय अकेला ही आता है।
चमकू जैसे जुगनू గాలికి 22 బస్తీల మస్తు కట్అవుట్ పచ్చగాన్ల బచుండేది వచ్చినమంటే సుట్టు కిక్కే సారక ఓ నైటు ఎక్కి డొక్కు బుల్లెట్ సందుల మందు కోసం ఎతుకుతాండే రూటు సిగ్గు షీరగట్టుకొని చెడు వీరు మెరిసినట్టు బొట్లంగట్టిన బిర్యానీకి బొట్టు పిల్ల పెట్టినట్టు వల్ల మీద నిలుసోనుందిరో ఓ సందమామ సుఖరాగక చక్కరొచ్చెరో శ్రీమంతమ్మావ చిక్కలెక్క దుంకుతుంటెరో ఆ సందమావ చుంకి జారి సిక్కుతుందిరో నా విలుగు మావ రాములో రాములా నన్ను చేసిందిరో రాములో రాములా నా మానం చేసిందిరో రాములో రాములా నన్ను చేసిందిరో రాములో రాములా నా మానం చేసిందిరో రాములో రాములా నన్ను చేసిందిరో రాములో రాములా నా మానం చేసిందిరో
हाती बोटले होता बारे की बघा डान्स आपले घालपास मात्र विचारमध्ये कोणाचे नाच विचारमध्ये कोणामध्ये अंचने नमोटू ಬಾಸು ಏ ಬಾಸು
ನೋಡಿದ್ರಲ್ವಾ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ನವರ 43ನೇ ಸಾಧನಾ ಸಂಭ್ರಮ ಹೇಗಿತ್ತು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನಮ್ಮ ವಿ4 ನ್ಯೂಸ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಹಾಗೆಯೇ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.